ಪೇಜಾವರಶ್ರೀಗಳ ಶ್ವಾಸಕೋಶಕ್ಕೆ ನ್ಯೂಮೋನಿಯಾ ದಾಳಿ ಮಾಡಿದೆ. ನ್ಯೂಮೋನಿಯಾ ಲೆವೆಲ್ ಕಡಿಮೆಯಾಗಿದೆ. ಪೇಜಾವರಶ್ರೀ ಚಿಕಿತ್ಸೆಗೆ ಸ್ಪಂದನೆ ಮಾಡುತ್ತಿದ್ದಾರೆ. ಸದ್ಯ ಶ್ವಾಸಕೋಶದ ಸಮಸ್ಯೆ ಮಾತ್ರ ದೊಡ್ಡ ಸಮಸ್ಯೆ. ದೇಹ ಸ್ವಲ್ಪ ನಿತ್ರಣಗೊಂಡಿದೆ. ನಿತ್ರಣದಿಂದ ಚೇತರಿಸಿಕೊಳ್ಳುತ್ತಿದ್ದಾರೆ ಎಂದು ಕೆಎಂಸಿ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಅವಿನಾಶ್ ಶೆಟ್ಟಿ ಹೇಳಿದರು. ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಪೇಜಾವರಶ್ರೀ ಆರೋಗ್ಯ ಅತಿ ಮುಖ್ಯ. ಪೇಜಾವರಶ್ರೀಗೆ ಯಾರೂ ಡಿಸ್ಟರ್ಬ್ ಮಾಡಬೇಡಿ. ವಿಐಪಿ ಭಕ್ತರು ಆಸ್ಪತ್ರೆಗೆ ಬಾರದಿದ್ದರೆ ಒಳಿತು. ಗಣ್ಯರು ಬಂದಾಗೆಲ್ಲ ಐಸಿಯು ಬಾಗಿಲು ತೆರೆಯಬೇಕಾಗುತ್ತದೆ. ಇದರಿಂದ ವೈದ್ಯರ ಚಿಕಿತ್ಸೆಗೆ ಅಡ್ಡಿಯಾಗುತ್ತೆ. ಈ ಹಿಂದೆ ಕೂಡ ನಾನು ಮನವಿ ಮಾಡಿಕೊಂಡಿದ್ದೆ ಎಂದು ಡಾಕ್ಟರ್ ಅವಿನಾಶ್ ಶೆಟ್ಟಿ ಹೇಳಿದರು. ಆದಷ್ಟು ವಿಐಪಿಗಳು ಹಾಗೂ ಸಾರ್ವಜನಿಕರಿಗೂ ಹಾಗೂ ಭಕ್ತಾದಿಗಳಿಗೆ ನಾನು ವಿನಂತಿ ಮಾಡಿದ್ದೇನೆ, ನೀವು ಆಸ್ಪತ್ರೆಗೆ ಬರೋದು ಬೇಡ. ನಾವು ಪ್ರತಿ ದಿವಸ ಬುಲೆಟಿನ್ ಮೂಲಕ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಇನ್ಫ್ಯಾಕ್ಟ್ ನಾವು ಬುಲೆಟಿನ್ ಮೂಲಕ ಮಾಹಿತಿ ಕೊಡೋ ಉದ್ದೇಶವೇ ಅದಕ್ಕೋಸ್ಕರ, ಅಂದರೆ ಆದಷ್ಟು ಜನ ಆಸ್ಪತ್ರೆಗೆ ಬರುವುದು ತಡಿಬೇಕಂತ ಉದ್ದೇಶ ನಾವು ಬುಲೆಟಿನ್ನಲ್ಲಿ ಮಾಹಿತಿ ಕೊಡ್ತೀವಿ. ನಾಳೆಯಿಂದ ನಾವು ಇವತ್ತೀಗ ಪ್ರೆಸ್ ಮೀಟ್ ಮಾಡಿದ್ರೆ ಬುಲೆಟಿನ್ ಕೊಡೋದಿಲ್ಲ. ನಾಳೆಯಿಂದ ಪ್ರತಿ ದಿವಸ ಅಟ್ಲೀಸ್ಟ್ ಒಂದು ಬುಲೆಟಿನ್ ನಾವು ಕೊಡ್ತೇವೆ. ಹೌದು, ಸ್ವಲ್ಪ ಮಟ್ಟಿಗೆ ತೊಂದರೆ ಆಗ್ತಾ ಇದೆ, ಅಂದರೆ ತುಂಬಾ ವಿಐಪಿಸು ಹಾಗೂ ತುಂಬಾ ಸಂದರ್ಶಕರು ಬರ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ತುಂಬಾ ಕಡಿಮೆ ಆಗಿದೆ. ಯಾಕಂದ್ರೆ ನಮ್ಮ ಮನವಿ ನಂತರ ಹಾಗೂ ನಿಮ್ಮ ಮಾಧ್ಯಮದವರು ಮಾಡಿದ ಮನವಿ ಮೂಲಕ ಕೂಡ ಸಾಕಷ್ಟು ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಈಗ ಹೆಚ್ಚಾಗಿ ನಮ್ಮ ಜೊತೆ ಫೋನ್ನಲ್ಲಿ ಅಥವಾ ಇತರ ಮೂಲಗಳಿಂದ ಸಂಪರ್ಕದಲ್ಲಿದ್ದಾರೆ. ಸೊ ಮುಂದೆ ಕೂಡ ನಾನು ಮನವಿ ಮಾಡ್ತೇನೆ ಆದಷ್ಟು, ಯಾಕಂದ್ರೆ ಇವರು ಈಗಾಗಲೇ ಹೇಳಿದಂತೆ ಎಷ್ಟು ದಿವಸ ಅಂತ ಗೊತ್ತಾಗ್ತದೆ ನಮಗೆ. ಆದ್ರಿಂದ ಆದಷ್ಟು ಆಸ್ಪತ್ರೆಗೆ ಸಂದರ್ಶಕರು ಬರುವುದು ಕಡಿಮೆ ಮಾಡಿದ್ರೆ ನಮಗೆ ಬಹಳ